ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿಯಾದ ಸಾಸ್ತಾನ ಸೈಂಟ್ ಥಾಮಸ್ ಇಗರ್ಜಿಯು ನವೀಕೃತಗೊಂಡು ಮೇ 17 ಮತ್ತು 18ರಂದು ಪವಿತ್ರೀಕರಣ ಹಾಗೂ ಉದ್ಘಾಟನಾ ಸಮಾರಂಭಕ್ಕಾಗಿ ಭಾನುವಾರ ಅಭೂತಪೂರ್ವ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಮಾಬುಕ್ಕಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬ್ರಹ್ಮಾವರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ವಂದನೀಯ ಯಾಕೋಬ್ ಆರ್ ಏಲಿಯಾಸ್ ಹಸಿರು ನಿಶಾನ್ ನೀಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಭಾರತದ ಅತಿ ಪ್ರಾಚೀನ ಪರಂಪರೆ ಈ ಚರ್ಚಿನ ಪ್ರಾರ್ಥನಾ ಕ್ರಮ, ಪೂಜಾ ಕ್ರಮ ಕೂಡ ವಿಭಿನ್ನವಾಗಿದೆ. ಅದೇ ರೀತಿಯಲ್ಲಿ ಇಂದು ನಡೆದ ಹೊರೆಗಾಣಿಕೆ ಮೆರವಣಿಗೆ ಕೂಡ ಭಿನ್ನವಾಗಿತ್ತು. ಭಾರತೀಯ ಪರಂಪರೆಯಂತೆ ಕೃಷಿಕರು ಬೆಳೆದ ವಸ್ತುಗಳನ್ನು ಪ್ರಥಮವಾಗಿ ದೇವರಿಗೆ ಸಮರ್ಪಿಸುವಂತೆ ನಾನಾ ಭಾಗದಿಂದ ಬಂದ ಹಸಿರು ಹೊರೆಕಾಣಿಕೆಯಲ್ಲಿ ಹಣ್ಣು, ತರಕಾರಿ, ತೆಂಗಿನಕಾಯಿ ಸೇರಿದಂತೆ ಹಲವಾರು ವಸ್ತುಗಳು ಟೆಂಪೋಗಳ ಮೂಲಕ ಸಾಗಿ ಬಂದವು. ಬಾಬೆಲನ ಕಾಣಿಕೆಗಳನ್ನು ಸ್ವೀಕರಿಸಿದ ಕರ್ತನೇ, ಈ ಕಾಣಿಕೆಗಳನ್ನು ಸ್ವೀಕರಿಸಿ